ಕೇರಳ ಕರ್ನಾಟಕ ಗಡಿಭಾಗವಾದ ತಲಪಾಡಿಯ ತಚ್ಚಾಣಿ ಬಳಿ ಮಾದಕ ವಸ್ತು ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ತಂಡವೊಂದರ ಮೂವರನ್ನ ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 42 ಗ್ರಾಂ ತೂಕದ ಎಂಡಿಎಂಎ ಸಹಿತ ಸಾಗಾಟಕ್ಕೆ ಬಳಸಿದ್ದ ಕಾರು, ಮೊಬೈಲ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ಬಂಧಿತರನ್ನ ತಲಪಾಡಿ ಕೊಳಂಗರೆ ನಿವಾಸಿ 30 ವರ್ಷ ಪ್ರಾಯದ ಅಬ್ದುಲ್ ರೌಫ್, ತೊಕ್ಕೊಟ್ಟು ಚೆಂಬುಗುಡ್ಡೆ ನಿವಾಸಿ 34 ವರ್ಷದ ಶರೀಫ್ ಯಾನೆ ಅಮೀನ್ ಮತ್ತು ಕಿನ್ಯಾ ಸಂಕೇಶ ನಿವಾಸಿ 23 ವರ್ಷದ ನಿಯಾಸ್ ಬಂಧಿತ ಆರೋಪಿಗಳು. ಇನ್ನೋರ್ವ ಆರೋಪಿ ಬೆಂಗ್ರೆ ನಿವಾಸಿ ಸಲಾಂ ತಪ್ಪಿಸಿಕೊಂಡಿದ್ದಾನೆ. ತಲಪಾಡಿ ತಚ್ಚಾಣಿ ಬಳಿ ಎಂಡಿಎಂಎ ಮಾರಾಟ ನಡೆಯುತ್ತಿದೆ ಎಂಬ ಮಾಹಿತಿ ಪಡೆದ ಉಳ್ಳಾಲ ಪೊಲೀಸರ ತಂಡ ದಾಳಿ ನಡೆಸಿ ಮೂವರನ್ನ ಬಂಧಿಸಿದೆ. ತನಿಖೆ ಮುಂದುವರೆದಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಮಂಗಳೂರು ನಗರದಲ್ಲಿ ಉಳ್ಳಾಲ ಮತ್ತು ಬೆಂಗ್ರೆ ಏರಿಯಾದಲ್ಲಿ ಯುವಕರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ 3 ಜನರನ್ನು ಇವತ್ತು ಉಳ್ಳಾಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರ ಹತ್ತಿರದಿಂದ 42 ಗ್ರಾಂ MDMA ಹಾಗೂ ಸಣ್ಣ ಮಟ್ಟದಲ್ಲಿ ಎಲ್ಲರಿಗೂ ಸಪ್ಲೈ ಮಾಡಲಿಕ್ಕೆ ಬೇಕಾದಂಥ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ ಐಟಮ್ಸು ಕೂಡ ರಿಕವರಿ ಆಗಿದ್ದಾವೆ. ಎಲ್ಲರ ವಿರುದ್ಧ ಕೂಡ ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸಿ ಜ್ಯುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗುವುದು.